10 ವರ್ಷಗಳೇ ಸಂದ್ರು ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಪಡುಬಿದ್ರೆ ಸೇತುವೆ ಬಳಿ ಮತ್ತೆ ರಸ್ತೆ ಛಿದ್ರಗೊಂಡಿದ್ದು ರಸ್ತೆಯಲ್ಲಿ ನಿರ್ಮಾಣಗೊಂಡ ಬೃಹತ್ ಹೊಂಡಗಳಿಗೆ ದ್ವಿಚಕ್ರ ಸವಾರರು ಬಿದ್ದು ಗಾಯಗೊಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ಭಾಗದಲ್ಲಿ ರಸ್ತೆ ಕೆಟ್ಟು ಹೋಗ್ತಾ ಇದ್ರು. ಅದನ್ನ ಸರಿಪಡಿಸುವ ಗೋಜಿಗೆ ಗುತ್ತಿಗೆ ಕಂಪನಿ ನವಯುಗಾಗಲಿ ಅವರಿಗೆ ನಿರ್ದೇಶನ ನೀಡುವ ಗೋಜಿಗೆ ಹೆದ್ದಾರಿ ಪ್ರಾಧಿಕಾರವಾಗಲಿ ಹೋಗದ ಹಿನ್ನೆಲೆಯಲ್ಲಿ ನಾವು ಆಡಿದ್ದೇ ಆಟ, ನಾವು ಮಾಡಿದ್ದೇ ಕೆಲಸ ಎಂಬಂತಾಗಿದೆ. ಅಧಿಕಾರಿಗಳನ್ನ ಪ್ರಶ್ನಿಸಬೇಕಾಗಿದ್ದ ಜನಪ್ರತಿನಿಧಿಗಳು ಮೌನ ವಹಿಸಿದ್ದಾರೆ. ಜನ ಈ ಹೆದ್ದಾರಿಯಿಂದಾಗಿ ನಿತ್ಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು. ಜನರ ಸಮಸ್ಯೆಗೆ ಸ್ಪಂದಿಸದೆ ಕಂಪನಿಯ ಪರ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಜನ ಮತ್ತಷ್ಟು ಸಮಸ್ಯೆಗೆ ಸಿಲುಕುವ ಮುನ್ನ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಹಿತ ಇಲಾಖೆಗಳು ಎಚ್ಚರಗೊಳ್ಳಬೇಕಾಗಿದೆ ಎನ್ನುತ್ತಾರೆ ದೀಪಕ್ ಕೋಟ್ಯಾನ್ ಹೆಜಮಾಡಿ. ಪಡುಬಿದ್ರಿ ಸೇತುವೆ ಬಳಿ ಪ್ರತಿ ವರ್ಷವೂ ಮಳೆಗಾಲ ಬರುವಾಗ ಹೊಂಡಗಳು ಬೀಳ್ತಾ ಉಂಟು. ಈ ವರ್ಷವೂ ಅನೇಕ ಹೊಂಡಗಳು ಬಿದ್ದಿದೆ. ಆ ಹೊಂಡದಲ್ಲಿ ಬೈಕ್ ಸವಾರರು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ. ಇದನ್ನು ಸರಿಪಡಿಸಬೇಕಾದ ಗುತ್ತಿಗೆ ಕಂಪನಿಯಾಗಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ ಏನು ಸ್ಪಂದಿಸ್ತಾ ಇಲ್ಲ. ಇವರಿಗೆ ನಿರ್ದೇಶನ ನೀಡಬೇಕಾದ ಜನಪ್ರತಿನಿಧಿಗಳು ಸಹ ಮೌನವಾಗಿದ್ದಾರೆ. ಮುಂದಿನ ಕಾಲದಲ್ಲಿ ದೊಡ್ಡ ಅನಾಹುತ ಸಂಭವಿಸುವುದನ್ನು ತಪ್ಪಿಸುವುದಕ್ಕೆ ಮೊದಲೇ ಇದನ್ನು ಸರಿಪಡಿಸಿ